ವಿಧಿಯ ಆಟವೋ ಅಥವಾ ಮನುಷ್ಯನ ವಿಕೃತ ಮನಸ್ಸಿನ ಪ್ರತಿಫಲವೋ ಗೊತ್ತಿಲ್ಲ. ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯಲ್ಲಿ ಬುಧವಾರ ಅಕ್ಷರಶಃ ಮೃತ್ಯು ತಾಂಡವ ನಡೆದಿದೆ. ಕೇವಲ ಕೆಲವು ಗಂಟೆಗಳ ಅಂತರದಲ್ಲಿ ಸುಂದರವಾಗಿದ್ದ ಒಂದು ಕುಟುಂಬವೇ ಶ್ಮಶಾನವಾಗಿದೆ. ಹೆತ್ತ ತಾಯಿ ಮತ್ತು ಕಟ್ಟಿಕೊಂಡ ಹೆಂಡತಿಯನ್ನ ಕೊಂದ ವ್ಯಕ್ತಿ ತನ್ನ ಇಬ್ಬರು ಮಕ್ಕಳನ್ನ ರೈಲಿಗೆ ಬಲಿಕೊಟ್ಟು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಸಲಿಗೆ ಸುಖವಾಗಿದ್ದ ಈ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದಾದ್ರೂ ಯಾಕೆ? ಆತ ಮಾಡಿದ ಆ ಭೀಕರ ಕೃತ್ಯದ ಹಿಂದಿನ ರಹಸ್ಯವೇನು? ಬನ್ನಿ, ಈ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಮೋಹನ್ ಎಂಬ ವ್ಯಕ್ತಿ ಮೊದಲಿಗೆ ಮನೆಯಲ್ಲಿದ್ದ ತನ್ನ ತಾಯಿ ಚಂದ್ರಕಲಾ ಮತ್ತು ಪತ್ನಿ ಹರಿತಾ ಅವರನ್ನ ಕತ್ತು ಹಿಸುಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇಷ್ಟಕ್ಕೆ ಆತನ ಕ್ರೌರ್ಯ ನಿಲ್ಲಲಿಲ್ಲ. ಅಲ್ಲಿಂದ ನೇರವಾಗಿ ಮಕ್ಕಳು ಓದುತ್ತಿದ್ದ ಶಾಲೆಗೆ ಹೋಗಿದ್ದಾನೆ. ಶಾಲೆಯ ಶಿಕ್ಷಕರಿಗೆ ಮನೆಯಲ್ಲಿ ಒಬ್ಬರು ಸತ್ತಿದ್ದಾರೆ, ಮಕ್ಕಳನ್ನ ಕಳುಹಿಸಿಕೊಡಿ ಅಂತ ಸುಳ್ಳು ಹೇಳಿ 14 ವರ್ಷದ ಮಗ ಕೌಶಿಕ್ ಮತ್ತು 12 ವರ್ಷದ ಮಗಳು ಹರಿಣಿಯನ್ನ ಕರೆದುಕೊಂಡು ಬಂದಿದ್ದಾನೆ. ಮನೆಗೆ ಹೋಗಬೇಕಿದ್ದ ವ್ಯಕ್ತಿ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದು ಮಸಣಕ್ಕೆ. ಹರಿತಾ ಅವರ ಸಹೋದರ ಫೋನ್ ಮಾಡಿದಾಗ ಮೋಹನ್ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ. ಅನುಮಾನಗೊಂಡು ಮನೆಗೆ ಬಂದು ನೋಡಿದಾಗ ಇಬ್ಬರು ಮಹಿಳೆಯರ ಶವ ಪತ್ತೆಯಾಗಿದೆ. ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಹುಡುಕಾಟ ನಡೆಸಿದಾಗ ಪುತ್ತೂರು ತಾಲೂಕಿನ ವೇಪಗುಂಟ ಬಳಿ ರೈಲ್ವೆ ಹಳಿಗಳ ಮೇಲೆ 3 ಶವಗಳು ಪತ್ತೆಯಾಗಿವೆ. ಮಕ್ಕಳನ್ನ ರೈಲು ಹಳಿ ಮೇಲೆ ಮಲಗಿಸಿ ತಾನು ಅವರ ಜೊತೆ ಪ್ರಾಣ ಕಳೆದುಕೊಂಡಿದ್ದಾನೆ. ಮೋಹನ್ಗೆ ಯಾವುದೇ ಸಾಲದ ಬಾಧೆ ಅಥವಾ ಮಾನಸಿಕ ಸಮಸ್ಯೆ ಇರಲಿಲ್ಲ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿರೋ ಶಾಕಿಂಗ್ ವಿಷಯ. ಇಡೀ ಕುಟುಂಬವನ್ನೇ ಬಲಿಪಡೆದ ಈ ಘಟನೆಗೆ ನಿಖರ ಕಾರಣವೇನು ಅನ್ನೋದು ಪೊಲೀಸರಿಗೂ ನಿಗೂಢವಾಗಿದೆ. ಕ್ಷಣಿಕ ಆವೇಶ ಇವತ್ತು ಬಾಳಿ ಬದುಕಬೇಕಿದ್ದ ಮಕ್ಕಳ ಬಾಳನ್ನ ಚಿವುಟಿ ಹಾಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಪ್ರಮುಖ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.